ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ನಾನು ಕವಿತಾ ಮಾಣಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಹೇಳಿದರೆ, ಇವತ್ತಿಗೆ ನಾನು ಆಫೀಸಿಗೆ ಲಾಸ್ಟ್ ಡೇ. ಸೊ ಹಾಗಾಗಿ ಒಂದು ವ್ಲಾಗ್ ಮಾಡುವ ಅಂತ ಹೇಳಿ. ಸೊ ನೋಡುವ ಹೇಗಿರ್ತಾರೆ, ಲಾಸ್ಟ್ ಡೇ ಅಲ್ವಾ, ಹಾಗಾಗಿ. ಆ್ಯಂಡ್ ಒಂದು 2-3 ವೀಕ್ ಬ್ಯಾಕ್ ಆಫೀಸಲ್ಲಿ ಸೀಮಂತ ಮಾಡಿದರು. ಸೊ ಅದರದ್ದು ವೀಡಿಯೋ ಕೂಡ ಇದೆ, ಅದು ಕೂಡ ಇವತ್ತು ಹಾಕ್ತೇನೆ. ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಶುರು ಮಾಡೋಣ. ಸೊ ಇದೇ ನಮ್ಮ ಮನೆ. ಸೊ ಮನೆಯಿಂದ ಹೊರಟೆ. ಇವತ್ತು ಆಫೀಸಿಗೆ ಹೋಗೋ ತನಕ ಆದಷ್ಟು ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಟೂ ವೀಲರಲ್ಲಿ ಹೋಗೋದ್ರಿಂದ ವೀಡಿಯೋ ಮಾಡಲಿಕ್ಕಾಗಲ್ಲ. ಸೊ ಆದಷ್ಟು ಟ್ರೈ ಮಾಡ್ತೇನೆ. ಇದು ನನ್ನ ಓಲ್ಡ್ ಗಾಡಿ, ಓಲ್ಡ್ ಟೂ ವೀಲರ್. ಸೊ ಈಗ ತಮ್ಮ ತಗೊಂಡು ಹೋಗ್ತಾನೆ. ಆ್ಯಕ್ಚುಲಿ ನಾನು ಮತ್ತು ಅವನು ಸೇರಿ ತಗೊಂಡಿರೋದು. ಸೊ ಇದು ನನ್ನ ಹಸ್ಬೆಂಡ್ ಬರ್ಡೇಗೆ ಗಿಫ್ಟ್ ಮಾಡಿದ್ದು. ಸೊ ಈಗ ನಾನು ಇದನ್ನೇ ಯೂಸ್ ಮಾಡೋದು ಜಾಸ್ತಿ. ಇದು ಮಧ್ಯಾಹ್ನ ಊಟಕ್ಕೆ ಹೋದದ್ದು ನಾವು ಹರಿಪ್ರಸಾದ್ ಹೋಟೆಲ್ಗೆ. ಸೊ ಇದ ಎಲ್ಲ ಸ್ಪಾನ್ಸರ್ ನಮ್ಮ ಸುಮಿತ್ರಕ್ಕ. ಸೊ ನನ್ನ ಫೇವ್ರೇಟ್. ಸೊ ಥ್ಯಾಂಕ್ ಯು ಸೋ ಮಚ್ ಸುಮಿತ್ರಕ್ಕ, ಈ ಒಂದು ಲಂಚ್ಗಾಗಿ. ತುಂಬ ಟೇಸ್ಟಿಯಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ಸ್ಟಾಫ್ನವ್ರ ಹತ್ರ ಕೇಳಿದೆ, ನನ್ನ ಬಗ್ಗೆ ಏನಾದರೂ ಬೇಸರ ಇದೆಯಾ ಅಥವಾ ಹೇಗಿತ್ತು ನನ್ನ ಜೊತೆ ಅಂತ ಹೇಳ್ಕೊಂಡು. ಆಲ್ಮೋಸ್ಟ್ ಎಲ್ಲ ಆನ್ಸರ್ ಮಾಡಿದ್ದೊಂದೇ, ಏನು ಅಂತ ನೀವೇ ನೋಡಿ. ಒಟ್ಟಿಗಿದ್ರಲ್ವಾ ಅಂತ ನನ್ನ ಪಾಪ ಜೋರ. ಆಫೀಸ್ ಇದೆಲ್ಲ ವಿಚಾರ ಬರುವಾಗ ಸ್ವಲ್ಪ ಫಸ್ಟ್ಗೆ ಗೊತ್ತಾಗ್ತಿರ್ಲಿಲ್ಲ, ಆಗ ಜೋರು ಮಾಡ್ತಿದ್ರು. ನ್ಯೂಸ್ ಎಲ್ಲ ಹೋಗ್ತಿರ್ಲಿಲ್ಲ, ಅಂದರೆ ಸ್ವಲ್ಪ ಜೋರು ಮಾಡ್ತಿದ್ರು. ಒಮ್ಮೆ ಮತ್ತೆ ನಮಗೆ ಫಸ್ಟ್ಗೆ ಒಮ್ಮೆ ಕೋಪ ಸಹ ಆಯಿತು. ಚಿಕ್ಕದ ಕೋಪ ಅಂದರೆ ಹಾಗೆಲ್ಲ ಮಾತಾಡ್ತಿದ್ವಿ. ಹಾಗೆ ಇನ್ನು ಇಲ್ಲ, ನಾನು ಇವತ್ತಿಗೆ ಲಾಸ್ಟ್. ಇನ್ನು ಬರೋದು ನನ್ನ ಬಗ್ಗೆ ಎಂತ ಬೇಸರ ಇಲ್ಲಲ್ಲ ನಿಮಗೆ? ನನಗೆ ಎಂತ ಇಲ್ಲ, ನನಗೆ ಸಹ ಇಲ್ಲ ನಿಮ್ಮ ಬಗ್ಗೆ ಎಂತ ಬ್ಯಾಡ್ ಒಪಿನಿಯನ್ ಸಹ ಇಲ್ಲ. ಖುಷಿ ಆಗ್ತದೆ. ನೆಕ್ಸ್ಟ್ ಬನ್ನಿ ವಾಪಸ್. ಅಯ್ಯೋ, ನೀವು ಬಂದೆಷ್ಟು 2 ತಿಂಗಳಾಯ್ತಲ್ಲ, ಹೇಗಾಯ್ತು? ತೊಂದರಿಲ್ಲ, ತುಂಬ ಖುಷಿಯಲ್ಲಿ ಇದ್ದೇವೆ ಈಗ, ಜಾಲಿಯಲ್ಲಿ. ನನ್ನ ಬಗ್ಗೆ ಅಂತ ಅನಿಸ್ತಿಲ್ಲ. ನನ್ನ ಬಗ್ಗೆ ಫ್ರೆಂಡ್ಲಿ ಆಗಿದ್ದೀವಿ, ಖುಷಿ ಆಯಿತು. ನಿಮ್ಮ ಜೊತೆ ಸುತ್ತ ಬಂದದ್ದು ಹಾಗೇನೆಲ್ಲ ಇದು ಮಾಡಲಿಲ್ಲ, ಸಪ್ರೇಟ್ ಮೊದಲಿನವ್ರ ಜೊತೆ ಹೇಗೆ ಮಾತಾಡ್ತಿದ್ವಿ ಹಾಗೆ ನನ್ನ ಜೊತೆ ಸಹ ಮಾತಾಡಿದ್ವಿ. ಖುಷಿ ಆಯಿತು. ಥ್ಯಾಂಕ್ ಯು. ಕಿಶನ್ ಹೇಗಾಯ್ತು? ಕಿಶನ್ 1 ವರ್ಷ ಇದ್ರಲ್ಲ ಒಟ್ಟಿಗೆ. ಎಂತೆಲ್ಲ ಆಯಿತು? ಕೋಪ ಅಂತ ಇವರ ಮೇಲೆ ಕೋಪ ಅಂತ ಜಾಲಿ ಆಗ್ತಿತ್ತ, ಬೋರ್ ಆಗ್ತಿತ್ತ, ಅಲ್ಲಿ 1 ಲಕ್ಷ ಕವಿತಕ್ಕ ಅಂತ ಹೇಳ್ಕೊಂಡು ಬಂದವರು ಇವರೇ. ಕವಿತಕ್ಕನ ಬಗ್ಗೆ 2 ಮಾತು. ಕವಿತಕ್ಕ ಇವತ್ತು ಬಿಟ್ಟು ಹೋಗುದಲ್ಲ, ಕೂಗುದಾ ಕಿಶೋದು? ಕೂಗುದಾ? ನೆಕ್ಸ್ಟ್ ಇದು ಇನ್ನು ನೋಡ್ಬೇಕು. ನಾನು ಬರುವಾಗ ನೀವು ಇರುದಿಲ್ಲಲ್ಲ. ನೆಕ್ಸ್ಟ್ ನಿಮ್ಮ ಫ್ಯೂಚರ್ ಎಲ್ಲ ಚೆನ್ನಾಗಿ ಇರ್ಲಿ. ನಿಮ್ಗೆ ಕೂಡ ಆಲ್ ದ ಬೆಸ್ಟ್. ಮಧು, ಏನಾದ್ರು ಬೇಜಾರುಂಟಾ? ಬೇಜಾರುಂಟು. ಎಂತ ಬೇಜಾರು? ಲಾಸ್ಟ್ ಅಂತೇಳಿ ಬೇಜಾರಾಗ್ತಾ ಉಂಟು. ಬೇರೆ ಏನಾದ್ರು ಬೇಜಾರುಂಟಾ ನನ್ನ ಮೇಲೆ? ನಿಮ್ಮ ಮೇಲೆ ಬೇರೆಂತ ಬೇಜಾರಿಲ್ಲ, ಕೆಲವೊಮ್ಮೆ ಜಗಳ, ರೀಲ್ಸ್ ಮಾಡ್ಲಿಕ್ಕಿಲ್ಲ ಅಲ್ಲ ಅಂತೇಳಿ ಬೇಜಾರುಂಟು. ಹೌದಲ್ಲ, ತುಂಬಾ ದಿನ ಆಯ್ತು. ಡೆಲಿವರಿ ಎಲ್ಲ ಆದ್ಮೇಲೆ ಬನ್ನಿ, ವಾಪಸ್ ಮಗುವನ್ನು ಇಟ್ಕೊಂಡು ಬನ್ನಿ, ರೀಲ್ಸ್ ಮಾಡ್ಲಿಕ್ಕೆ ಒಟ್ಟಿಗೆ ರೀಲ್ಸ್ ಮಾಡುವ. ಓಕೆ ಮತ್ತೆ ಓಕೆ, ಆಲ್ ದಿ ಬೆಸ್ಟ್. ನಿಮಗೆ ಸಹ ಬಾಯ್. ಸೇಫ್ ಆಗಿರಿ. ಬಾಯ್ ಬಾಯ್ ಬಾಯ್. ಇದೊಂದು 2-3 ವೀಕ್ ಬ್ಯಾಕ್. ಸೊ ಆಫೀಸ್ ಕಡೆಯಿಂದ ಸೀಮಂತ ಸಮ್ಮನ ಹಾಕಿದ್ರು. ಸೊ ಗೊತ್ತಿರಲಿಲ್ಲ ಸಮ್ಮನ ಎಲ್ಲ ಹಾಕ್ತಾರೆ ಅಂತ ಹೇಳಿ. ಸೊ ಸರ್ಪ್ರೈಸ್ ಆಗಿ ಹಾಕಿದ್ರು. ಸೊ ತುಂಬ ಖುಷಿ ಆಯಿತು. ಇದು ಸರ್ ಕಡೆಯಿಂದ ಆ್ಯಂಡ್ ಎಲ್ಲ ಸ್ಟಾಫ್ ಕಡೆಯಿಂದ. ಸೊ ಇವರೆಲ್ಲ ನಮ್ಮ ಸ್ಟಾಫ್ಗಳು.
ಸೊ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಒಂದು ಸೀಮಂತ ಸಮಾನ ಮಾಡಿದ್ರು. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನೋಡಿ ಕಿಶನ್ ಹುಡುಗಿಯರ ಬಟ್ಟೆ ಎಲ್ಲ ಚೆಕ್ ಮಾಡ್ತಾರೆ, ಹಾಕ್ತಾರಂತೆ ಈಗ. ಹಾಕಿ 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 ಬೆಟ್ಟು ಹಾಕಿ ಕಿಶನ್. ಇವತ್ತು ಬಸ್ ಫ್ರೀ, ನಿಮಗೆ ಬಸ್ ಫ್ರೀ. ಕಿಶನ್ ಬ್ಯಾಗ್ ಹಾಕಿ ತಿರುಗುದು. ರಿತೇಶಣ್ಣ ಬಾಯ್, എനിക്ക് ലാസ്റ്റ് ಬಾಯ್. മോൻ എന്തൊരു തോപ്പല്ലേ? ಬಾಯ್ ಪ್ರಜ್ವಲ್ ಬಾಯ್.